ಕೊರೋನಾ ವೈರಸ್ ಮಹಾಮಾರಿ ವಕ್ಕರಿಸಿ ಎಲ್ಲಾ ಕ್ಷೇತ್ರಗಳಲ್ಲಿಯೂ ನಷ್ಟ ಉಂಟಾಗಿದೆ. ಅದರಲ್ಲೂ ಕೃಷಿಯಂತೂ ಮಕಾಡೆ ಮಲಗಿದೆ. ಕರಾವಳಿಯಲ್ಲಿ ಬೆಳೆಯುವ ವೀಳ್ಯದೆಲೆಗೆ ಇದೀಗ ಸರಿಯಾದ ಬೆಲೆ ಇಲ್ಲದೆ, ಬೇಡಿಕೆಯೂ ಇಲ್ಲದೆ ಇದನ್ನೇ ಅವಲಂಬಿಸಿದ ರೈತರು ಕಂಗಾಲಾಗಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಕೊರೋನಾ ವೈರಸ್ ಮಹಾಮಾರಿ ವಕ್ಕರಿಸಿದ್ದರಿಂದ ಜನರ ಬದುಕೆ ಸಂಕಷ್ಟಮಯವಾಗಿದೆ. ಸಣ್ಣ ಪುಟ್ಟ ರೈತರ ಆರ್ಥಿಕ ಮೂಲಗಳಿಗೂ ಏಟು ಬಿದ್ದಿದೆ. ಅಂತೆಯೇ ಕರಾವಳಿ ಭಾಗದ ರೈತರು ಮೂಲ ಬೆಳೆಯೊಂದಿಗೆ ಉಪಬೆಳೆಯನ್ನಾಗಿಸಿಕೊಂಡು ಬಂದ ವೀಳ್ಯದೆಲೆಗೂ ಲಾಕ್ಡೌನ್ನಿಂದಾಗಿ ಬೆಲೆಯೇ ಇಲ್ಲದಂತಾಗಿದೆ. ಇದರಿಂದಾಗಿ ರೈತನಿಗೆ ತುಂಬಲಾರದ ನಷ್ಟ ಉಂಟಾಗಿದೆ. ಕರಾವಳಿಯಲ್ಲಿ ಶುಭ ಮತ್ತು ಅಮಂಗಳ ಕಾರ್ಯದಲ್ಲೂ ವೀಳ್ಯದೆಲೆಯ ಪ್ರಾಮುಖ್ಯತೆ ಮಹತ್ತರವಾಗಿದೆ. ಬಹುಮುಖ್ಯವಾಗಿ ವರ್ಷಾರಂಭದಿಂದಲೇ ವೀಳ್ಯದೆಲೆಗೆ ಭಾರಿ ಬೇಡಿಕೆ ಇರುವುದು ಸಾಮಾನ್ಯ. ಅದರಲ್ಲೂ ಮಾರ್ಚ್ನಿಂದ ಮೇ ತಿಂಗಳಲ್ಲಿ ಶುಭ ಕಾರ್ಯಗಳ ಪರ್ವಕಾಲ. ಆ ಸಮಯದಲ್ಲಿ ವೀಳ್ಯದೆಲೆಗೆ ಬೇಡಿಕೆ ಬಹಳ ಹೆಚ್ಚು. ಈ ಸಮಯದಲ್ಲಿ ಧಾರಣೆಯು ಉತ್ತಮವಾಗಿರುತ್ತದೆ. ಕಳೆದ ವರ್ಷವೂ ಬೇಡಿಕೆ ಇರುವ ಸಂದರ್ಭದಲ್ಲೇ ಲಾಕ್ಡೌನ್ ಘೋಷಣೆಯಾಗಿ ವೀಳ್ಯ ಕೃಷಿಯು ನೆಲಕಚ್ಚಿತು. ಇದೀಗ ಮತ್ತೆ ಅದೇ ಸಂದರ್ಭ ಎದುರಾಗಿದೆ. ಈ ಬಾರಿ ಮದುವೆ ಸಮಾರಂಭಗಳು, ಶುಭ ಕಾರ್ಯಗಳಿಗೆ ಸೀಮಿತ ಜನರ ಮಾರ್ಗಸೂಚಿ, ದೈವ ದೇವರುಗಳ ವೈದಿಕ ಕಾರ್ಯಗಳು ನಡೆಯದಿರುವುದು ಮುಂತಾದ ಕಾರಣದಿಂದಾಗಿ ವೀಳ್ಯದೆಲೆಯನ್ನು ಕೇಳುವವರಿಲ್ಲದಂತಾಗಿದೆ. ಕಟಾವು ಮಾಡಿಲ್ಲವಾದರೆ ವೀಳ್ಯದೆಲೆಯ ಗುಣಮಟ್ಟ ಕಡಿಮೆಯಾಗುತ್ತದೆ. ಬಹುತೇಕ ರೈತರು ಶುಭ ಕಾರ್ಯಗಳಿಗೆ ಬೇಕಾದ ವೀಳ್ಯದೆಲೆ ತಳಿಯನ್ನು ಬೆಳೆಸುವ ಮೂಲಕ ಆದಾಯವನ್ನು ಗಿಟ್ಟಿಸಿಕೊಳ್ಳುತ್ತಾರೆ. ವೀಳ್ಯದೆಲೆಯನ್ನು ಕಟಾವು ಮಾಡುತ್ತಾ ಇದ್ದರೆ ಹೊಸ ಎಲೆಗಳು ಚಿಗುರುವುದಕ್ಕೆ ಅವಕಾಶವಿರುತ್ತದೆ. ಇಲ್ಲವಾದಲ್ಲಿ ಆ ಬಳ್ಳಿ ಸೊರಗುತ್ತದೆ. ಬಳ್ಳಿಯಲ್ಲಿ ಬಾಕಿ ಇರುವ ವೀಳ್ಯದೆಲೆಯ ಗುಣಮಟ್ಟವು ಕಡಿಮೆಯಾಗುತ್ತದೆ. ಪ್ರಸ್ತುತ ಈ ವರ್ಷ ಕೂಡ ಲಾಕ್ಡೌನ್ನಲ್ಲಿ ನಾವು ತುಂಬ ಸಮಸ್ಯೆಯನ್ನು ಎದುರಿಸಿದ್ದೇವೆ. ಸಾಮಾನ್ಯ ಕೃಷಿಕರಾದ್ದರಿಂದ ನಮಗೆ ಅಡಿಕೆ ಸ್ವಲ್ಪ ಮಟ್ಟಿಗೆ ಉಂಟು. ಆದರೆ ಹೆಚ್ಚಾಗಿ ನಾವು ಅಡಿಕೆ ಮತ್ತು ಬಾಳೆ ಇದು ಮಾರುಕಟ್ಟೆಯಲ್ಲಿ ತುಂಬ ಸಮಸ್ಯೆಯನ್ನು ಎದುರಿಸಿದ್ದೇವೆ. ಒಂದು ಕಡೆ ಖರೀದಿಸುವವರು ಇಲ್ಲ, ಖರೀದಿಸು ನಮಗೆ ಕೊಂಡೋಗುವಂಥ ವ್ಯವಸ್ಥೆ ಇಲ್ಲ. ಸಾಮಾನ್ಯ ಹಳ್ಳಿಯಲ್ಲಿ ವಾಸಿಸುವುದರಿಂದ ಮಾರ್ಗದ ಸಮಸ್ಯೆ ನಮ್ಮನ್ನು ತುಂಬವಾಗಿ ಕಾಡುತ್ತಿದೆ. ಸುಮಾರು ಅಲಂಕಾರಿಗೆ ನಮಗೆ ಒಂದು ಪೇಟೆಗೆ ಹೋಗಬೇಕಾದ್ರೆ ಸುಮಾರು 7 ಕಿಲೋಮೀಟರ್ ದೂರ ಉಂಟು. ಯಾವುದೇ ವಾಹನದ ವ್ಯವಸ್ಥೆ ಕೂಡ ನಮ್ಮಲ್ಲಿ ಇಲ್ಲ. ಪ್ರಸ್ತುತ ನಾವು ಕಷ್ಟದ ಒಂದು ಜೀವನದಲ್ಲೇ. ಸರ್ಕಾರ ಬೇರೆ ಬೇರೆ ರೀತಿಯಂತಹ ವ್ಯವಸ್ಥೆಯನ್ನು ಈ ವರ್ಷ ಮಾಡಿದೆ. ಆದರೂ ನೋಡಿ, ಈ ಥರ ನಮಗೆ ಒಂದು ವೀಳ್ಯದೆಲೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಾಗೆ ಆಗಿದೆ. ಅದರಿಂದ ನಾವು ಈ ಒಂದು ಮಾರ್ಗದ ಸಮಸ್ಯೆಯನ್ನು ಇದಕ್ಕೆ ಮೊದಲು ಕೂಡ ನಾವು ತುಂಬ ಸಾರಿ ಮಾನ್ಯ ಸಚಿವರಿಗೆ, ಸಂಸದರಿಗೆ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಆದರೆ ಭರವಸೆಯನ್ನು ನಮಗೆ ಕೊಟ್ಟಿದ್ದಾರೆ. ಸದ್ಯಕ್ಕೆ ನಮಗೆ ಯಾವುದೇ ರೀತಿಯಂತಹ ಅದರ ಒಂದು ಕಾರ್ಯರೂಪಕ್ಕೆ ಬರಲಿಲ್ಲ. ಒಟ್ಟಿನಲ್ಲಿ ಕೊರೋನಾದಿಂದ ವೀಳ್ಯದೆಲೆ ಬೆಳೆಗಾರರು ಕಂಗಾಲಾಗಿದ್ದು, ಬೆಳೆ ಫಸಲಾಗಿ ಬೆಳೆದಿದ್ದರೂ ಬೆಳೆಗಾರರ ಮುಖದಲ್ಲಿ ದುಃಖ ಮಡುಗಟ್ಟಿದೆ. ಪ್ರಕಾಶ್ ಕಡಬ, ಸ್ಪಂದನ ಟಿವಿ.